ನಿಗರ್ವ ಈಗಾಗಲೇ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಭಾರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಂತಹ ಸಿನಿಮಾ. ನೈಜ ಘಟನೆಯನ್ನ ಆಧರಿಸಿ ತಯಾರಾದ ಸಸ್ಪೆನ್ಸ್ ಕ್ರೈಮ್ ಕಥಾ ಹಂದರವಿರುವ ಈ ಸಿನಿಮಾ ಇದೀಗ ವಿಶ್ವದಾದ್ಯಂತ ತಲುಪುವ ಉದ್ದೇಶದಿಂದ ಕರ್ನಾಟಕದ ಪ್ರಪ್ರಥಮ OTT ಪ್ಲಾಟ್ಫಾರ್ಮ್ V4 ಸ್ಟ್ರೀಮ್ ಮೂಲಕ ಆಗಸ್ಟ್ 14ರಂದು ಸ್ಟ್ರೀಮಿಂಗ್ ಆಗಲಿದೆ. ಹಾಗಿದ್ರೆ ಸಿನಿಮಾ ಹೇಗಿದೆ, ಏನಿದರ ಸ್ಟೋರಿ, ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಈಗಾಗಲೇ ನಾವೆಲ್ಲ ನೋಡಿರೋ ಹಾಗೆ ಅನೇಕ ವಿಭಿನ್ನ ಬಗೆಯ ಸಿನಿಮಾಗಳು ಸ್ಯಾಂಡಲ್ವುಡ್ನಲ್ಲಿ ಸೌಂಡ್ ಮಾಡಿದೆ. ಈ ನಡುವೆ 70ರ ದಶಕದಲ್ಲಿ ನಡೆದ ತಾನು ಕಂಡ ನೈಜ ಘಟನೆಯನ್ನ ಆಧರಿಸಿ ನಿರ್ದೇಶಕ ಜಯಸಿಂಹ ಮುಸುರಿಯವರು ಮಾಡಿರೋ ಸಿನಿಮಾ ಅಂದ್ರೆ ಅದು ನಿಗರ್ವ. ಇದೀಗ ಈ ಚಿತ್ರ V4 ನ್ಯೂಸ್ನ V4 ಸ್ಟ್ರೀಮ್ನಲ್ಲಿ ಆಗಸ್ಟ್ 14ರಂದು ವರ್ಲ್ಡ್ ವೈಡ್ ರಿಲೀಸ್ ಆಗಲಿದೆ. ಸಾವಿರದ 1970ರ ದಶಕದಲ್ಲಿ ಬೆಂಗಳೂರಿನ ಶ್ರೀರಾಂಪುರ ಪ್ರದೇಶದಲ್ಲಿ ಸಾಧು ಲಕ್ಷ್ಮಣಗಿರಿ ಎನ್ನುವ ಹೆಸರಿನ ಮಂತ್ರವಾದಿ ಇದ್ದಂತೆ. ವಾಮಾಚಾರದಲ್ಲಿ ಮಾಟಮಂತ್ರ ತಂತ್ರವಿದ್ಯೆಯ ಪ್ರಯೋಗದಲ್ಲಿ ಸಾಕಷ್ಟು ಕುಖ್ಯಾತಿಯನ್ನ ಪಡೆದಿದ್ದ ಈ ವ್ಯಕ್ತಿ ಅದೆಷ್ಟೋ 7 ವಯಸ್ಸಿನ ಹೆಣ್ಣು ಮಕ್ಕಳನ್ನ ನರಬಲಿ ಕೊಟ್ಟು ಅಗೋಚರ ಶಕ್ತಿಗಳನ್ನ ಸಿದ್ಧಪಡಿಸಿಕೊಳ್ತಾ ಇದ್ದಂತೆ. ಒಮ್ಮೆ ಹೀಗೆ ಹೆಣ್ಣು ಮಕ್ಕಳನ್ನ ನರಬಲಿ ಕೊಡ್ತಾ ಇದ್ದಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಕಂಬಿ ಹಿಂದೆ ಸೇರಿದ ಸಾಧು ಲಕ್ಷ್ಮಣಗಿರಿ ಅಲ್ಲಿಯೇ ನಿಗೂಢವಾಗಿ ಸಾವನ್ನಪ್ತಾನೆ. ಇದೇ ಕ್ರೈಮ್ ಸ್ಟೋರಿಯನ್ನ ಇಟ್ಟುಕೊಂಡು ಕನ್ನಡದಲ್ಲಿ ನಿಗರ್ವ ಎನ್ನುವ ಹೆಸರಿನಲ್ಲಿ ನಿರ್ದೇಶಕ ಜಯಸಿಂಹ ಮುಸುರಿ ಸಿನಿಮಾವನ್ನ ನಿರ್ಮಿಸಿದ್ದಾರೆ. 70ರ ದಶಕದಲ್ಲಿ ನಡೆದ ತಾನು ಕಂಡ ನೈಜ ಘಟನೆಯನ್ನ ಆಧರಿಸಿ ನಿರ್ದೇಶಕ ಜಯಸಿಂಹ ಮುಸುರಿ ಈ ಚಿತ್ರವನ್ನ ತೆರೆಗೆ ತಂದಿದ್ದಾರೆ. ಮುಸುರಿ ಕೃಷ್ಣಮೂರ್ತಿ ಫಿಲ್ಮ್ಸ್ ಬ್ಯಾನರ್ ನಡಿಯಲ್ಲಿ ಮೂಡಿಬಂದ ಸಸ್ಪೆನ್ಸ್ ಕಮ್ ಕ್ರೈಮ್ ಕಥಾ ಹಂದರವಿರುವ ನಿಗರ್ವದಲ್ಲಿ ಬುಲೆಟ್ ವಿನು, ಕೃಷ್ಣೇಗೌಡ, ಆರ್ಯನ್ ಸೂರ್ಯ, ಭಾರತಿ ಹೆಗ್ಡೆ ಪ್ರಮುಖ ಪಾತ್ರದಲ್ಲಿದ್ದಾರೆ. ಉಳಿದಂತೆ ಹರ್ಷಿತಾ ಗೌಡ, ರಂಜಿತರಾವ್, ಅಶ್ವಿನಿ ರಾವ್ ಮುಂತಾದ ಕಲಾವಿದರು ಸಿನಿಮಾದಲ್ಲಿ ಇದ್ದಾರೆ. ಬರುವ ಅಮಾವಾಸ್ಯೆ ದಿವಸ ಕಟ್ಟ ಕಡೆಯ ಬಲಿಯನ್ನು ನಿನಗೆ ನೀಡಿದರೆ ನಾನೇ ಚಕ್ರವರ್ತಿ. ಈ ಪ್ರಪಂಚಕ್ಕೆ ನಾನೇ ವಾಮಚಕ್ರಾಧಿಪತಿ. ಲಲಿತಾ ಜಯಸಿಂಹ ನಿರ್ಮಿಸಿರುವ ನಿಗರ್ವ ಚಿತ್ರಕ್ಕೆ ಗುರುದತ್ ಅವರ ಛಾಯಾಗ್ರಹಣವಿದೆ. ಸಾಹಸ ರತ್ನ ಥ್ರಿಲ್ಲರ್ ಮಂಜು ಅವರ ಸಾಹಸ ನಿರ್ದೇಶನ, ನಾಗೇಂದ್ರ ಅರಸ್ರವರ ಸಂಕಲನ ಈ ಚಿತ್ರಕ್ಕಿದೆ. ಇಡೀ ಚಿತ್ರ ಮಾಟ ಮಂತ್ರದ ಸುತ್ತ ನಡೆಯುತ್ತೆ. ಸಮಾಜದಲ್ಲಿ ನಡೆಯುತ್ತಿರುವ ಘಟನೆಗಳನ್ನ ತೋರಿಸೋದ್ರ ಜೊತೆಗೆ ಒಂದು ಎಚ್ಚರಿಕೆಯ ಸಂದೇಶ ಕೂಡ ಚಿತ್ರದಲ್ಲಿದೆ. ಚಿತ್ರದಲ್ಲಿ 6 ಭರ್ಜರಿ ಆಕ್ಷನ್ ದೃಶ್ಯಗಳಿವೆ. ಇನ್ನು ಚಿತ್ರದಲ್ಲಿ ಮಂತ್ರವಾದಿಯಾಗಿ ಖಳನಾಯಕನ ಪಾತ್ರದಲ್ಲಿ ಕೃಷ್ಣೇಗೌಡ ಅಭಿನಯಿಸಿದ್ದು ಅವರಲ್ಲಿ 5 ವಿಭಿನ್ನ ಶೇಡ್ಗಳಿರುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಈ ಚಿತ್ರಕ್ಕೆ ವಿನು ಮನಸ್ಸು ಅವರ ಸಂಗೀತ ಸಂಯೋಜನೆ ಇದೆ. ಒಟ್ಟಾರೆ ಈ ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದ್ದು ಆಗಸ್ಟ್ 14ರಂದು V4 ಸ್ಟ್ರೀಮ್ನಲ್ಲಿ ವರ್ಲ್ಡ್ ವೈಡ್ ರಿಲೀಸ್ ಆಗಲಿದೆ. ಗೊತ್ತಿರದ ಸಣ್ಣ ಗುಂಗು ಶುರುವಾಯಿತೀಗ, ನವಿರಾದ ಪ್ರೀತಿಗಿಂದು ಮುಗಿಲೇರೋ ಆಸೆಗೊಂದು ರೆಕ್ಕೆಯು ಬೇಕೀಗ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ 24/7 ಮಂಗಳೂರು.